ನಿಟಿಲ ನೇತ್ರನ ದೇವಿ ಸುತನೇ ಆ ಆ ಮತ್ತೆ ವಿಭಾಡಿಸುತ್ತಿರೆ ಗಜರುತ್ತಲೇ ಮೂಡಲಿ ಸೂತಪಾಲಿತನಾದ ನೀನು ವೃತ್ತಿಯಿಂದ ಕೌರವನ ಜೀವನ ರಥಕ್ಕೆ ಸಾರಥಿಯಾದ ಆ ರಥವನ್ನು ಅಪಾಯದ ಅಂಚಿನಲ್ಲಿ ನಿಲ್ಲಿಸಿ ನಿನ್ನ ಕಲಹದ ಸಾಹಸವನ್ನು ಮೆರೆಸುವುದಕ್ಕೆ ಮುಂದಾದೆ. ಪಾಂಡವ ಕೌರವ ದ್ವೇಷದ ಫಲವನ್ನನುಭವಿಸುವುದಕ್ಕೆ ನೀನು ಕಾರಣನಾದೆ. ಕೌರವನ ಹೃದಯದಲ್ಲಿದ್ದ ದೇಶದ ಕಿಚ್ಚಿಗೆ ಉತ್ಸಾಹದ ತುಪ್ಪವನ್ನೆರೆದು ಅವನು ಕುರುಕ್ಷೇತ್ರದಲ್ಲಿ ನಮ್ಮನ್ನು ವಿರೋಧಿಸುವುದಕ್ಕೆ ಸಿದ್ಧರಾಗುವಂತೆ ಮಾಡಿ ಪರಿಣಾಮ ನೀನು ಬಯಸಿದ್ದು ನಿನಗೆ ಪ್ರಾಪ್ತವಾಯಿತು. ಸೂತಪುತ್ರನಾದಂತಹ ನಿನಗೆ ನನ್ನಲ್ಲಿ ದ್ವಂದ್ವ ಯುದ್ಧ ಬೇಕಾಗಿತ್ತು. ಎಷ್ಟೋ ಕಾಲದ ಹಿಂದೆ ಇದನ್ನು ಅಪೇಕ್ಷಿಸಿದ ನೀನು ಆ ಸ್ವಾರ್ಥ ಸಾಧನೆಗಾಗಿ ಕೌರವನ ದಾರಿ ತಪ್ಪಿಸಿ ಮತ್ತೆ ಕಲಹಕ್ಕೆ ಎದುರಾದೆಯಲ್ಲ, ತಲೆಯನ್ನು ಕಳಕೊಳ್ಳಬೇಕಾದೀತು. ಸಾಕು ಮಾಡು. ಮಾತು ಮಾತಿಗೆ ಸೂತಪುತ್ರ ಸೂತಪುತ್ರ ಎಂಬ ಹಾಗೆ ನನ್ನನ್ನು ಹೇಳ್ತಾ ಇದ್ದೀಯ. ಇದರಿಂದಲಾಗಿ ನಮಗೇನೋ ಬಹುಮಾನದ ಗೊಂಡೆ ಬೀಳೋದಿಲ್ಲ, ಅದೆಲ್ಲ ಹೇಳ್ತಾ ಇರೋದು. ನಮ್ಮಲ್ಲಿ ಯುದ್ಧ ಒಂದು ಆಗಲಿದೆ, ಅಂತಹ ಯುದ್ಧಕ್ಕೆ ತಾನೇನು ಮಾಡಬೇಕು ಎಂಬ ಹಾಗೆ ನೀವು ಪ್ರಯತ್ನ ಪಟ್ಟೋ ಈ ಹಿಂದೆ ತಾನೊಬ್ಬ ಕಡುಗಲಿ ಎಂಬ ಹಾಗೆ ಈಗ ಹೇಳು. ಹಿಂದೆ ಹಾಗಲ್ಲ, ಕಂಡವರಲ್ಲಿ ಸಿಕ್ಕವರಲ್ಲಿ ಕರ್ಣನನ್ನು ಕೊಲ್ಲುವಂತಹ ಒಂದು 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 ಶಕ್ತಿ ಕೊಡಿ ಹೀಗೆ ಕೇಳಿದವ. ನಿನ್ನ ಹಾಗೆ ನಾವೇನು ಕೇಳಲಿಲ್ಲ. ಏನು ಮಾಡೋದು ಹೇಳು? ಕೆಲವು ಇದ್ದು ಹೋಯಿತು, ಕೆಲವು ಕದ್ದು ಹೋಯಿತು, ಕೆಲವು ಎದ್ದು ಹೋಯಿತು, ಆದರೆ ಉಳಿದಂತೆ ಸಾಕು ಎಂಬ ಹಾಗೆ ತೀರ್ಮಾನ. ಆದರೂ ನನ್ನನ್ನು ಆರೋಪಿಸುತ್ತಾ ಕಂಡವರ ಕಾಲು ಹಿಡಿದು ಪ್ರಾರ್ಥಿಸಿದೆ. ಮತ್ತೆ ನೀನೇನು ಮಾಡಿ? ಏನು ಮಾಡಿದ್ದೀನಿ? ಕಂಡವರ ಕಾಲು ಹಿಡಿದೇ ಪ್ರಾರ್ಥಿಸಿ. ನನ್ನ ಜೀವನಕ್ಕೆ ಒಬ್ಬನೇ ಒಬ್ಬ ಗತಿ. ಹೌದು, ನೀನು ಕಂಡವರನ್ನು
ಯಾರು ನೀನು ಇಷ್ಟರವರೆಗೆ ಬದುಕಿದ್ದು ನನ್ನಿಂದ. ಅದು ಹೇಗೆ? ಪಾರ್ಥನನ್ನು ಕೊಲ್ಲದೆ ಅನ್ಯರಿಂದ ಕಾಲು ಕೊರೆಸುವುದಿಲ್ಲ. ಅದಕ್ಕಾಗಿಯೇ ಬದುಕಿದ್ದು ತಾನೆ. ಹೌದು. ನಾನೊಬ್ಬ ನಿನ್ನ ವಿರೋಧಿಯಾಗಿ ಉಳಿಯದೇ ಇರುತ್ತಿದ್ದೇನೆ. ಇಷ್ಟು ದಿನ ನೀನು ಉಳಿಯುತ್ತಿದ್ದೆ ಇಲ್ಲ, ಆದ್ದರಿಂದಲೇ ಹೇಳಿದೆ. ನನ್ನಿಂದಾಗಿ ಬದುಕಿದ ನೀನು ಯಾರಿಂದಲಾಗಿ ಬದುಕಲಿ ಸಾಯಲಿ ಮುಖ್ಯ ಅದಲ್ಲ. ಆದ್ದರಿಂದ ರಣದಲ್ಲಿ ನಾನು ಯಾರಿಂದಲೋ ಹೇಗೋ ಸಂಪಾದಿಸಿದ್ದಲ್ಲ, ನಿನ್ನ ನೆನಪಿನಲ್ಲಿರಬೇಕಾದ ಅಗತ್ಯ ಏನು? ನೀನು ಸಂಪಾದಿಸಿದ್ದು ಯಾರ್ಯಾರಿಂದಲೋ ಅದು ಬಿದ್ದು ಹೋಯ್ತು, ಕೆಲವು ಕದ್ದು ಹೋಯ್ತು, ಕೆಲವು ನೀನಾಗೇ ಬಿಟ್ಟು ಬಿಟ್ಟೆ. ಯಾಕೆ? ನಿನಗೆ ಬಾಣ ಬಿಡುವ ರೀತಿಯೇ ಗೊತ್ತಿಲ್ಲ. ಯಾಕೆ? ನಮಗೆ ಜನ್ಮ ಸಿದ್ಧವಾದ ರಾಧೇಯನಾದ ನೀನು ಸಿಕ್ಕಿದ್ದನ್ನಾದರೂ ಸರಿಯಾಗಿ ಉಪಯೋಗಿಸಿಕೊಳ್ಳಬಲ್ಲೆಯ? ಅದನ್ನೇ ಹೇಳಿದ್ದು ನೀನು. ಕೆಲವು ಬಿದ್ದು ಹೋಯ್ತು, ಹೌದು, ಕೆಲವು ಕದ್ದು ಹೋಯ್ತು, ಸರಿ, ಕೆಲವು ಇದ್ದು ಹೋಯ್ತು, ಹೌದು. ಸಾಯಕ ತೊಡುವ ವಿಚಾರ ಅರ್ಥವಾಗಬೇಕಾಗಿದ್ದರೆ ಅವನು ಕ್ಷತ್ರಿಯನಾಗಬೇಕು. ಅದರ ಫಲ ಏನು, ಪರಿಣಾಮ ಏನು, ಇದನ್ನು ನಿರ್ಣಯಿಸಿಕೊಳ್ಳುವಂತಹ ಬೌದ್ಧಿಕ ಸಾಮರ್ಥ್ಯ ಬೇಕು. ಅದೇನೂ ಇಲ್ಲ. ಯುದ್ಧದಲ್ಲಿ ಅರ್ಜುನನ್ನು ಹಿಡಿಯುತ್ತೇನೆ, ನನಗೆ ದ್ವಂದ್ವ ಯುದ್ಧ ಬೇಕು ಅಪೇಕ್ಷಿಸಿ ಬಂದೆಯಲ್ಲ. ನಿನ್ನನ್ನು ಯುದ್ಧದಲ್ಲಿ ಬಿದ್ದರೆ ಕಾಯುವುದಕ್ಕೆ ಯಾರಾದರೂ ಇದ್ದಾರೆ? ನಿನ್ನ ನಕುಲನಿಂದ ಸೋತು ತಲೆ ತಗ್ಗಿಸಿ ಬಿಡಾರವನ್ನು ಸೇರಿದ ನೀನು ಇಂದು ಮಾಚೇಶ್ವರನ ಸಾರಥ್ಯದಿಂದ ವಿಜೃಂಭಿಸ್ತೇನೆ. ನಿಶ್ಚಯಿಸಿರಿ ಏನು? ಈ ಮೊದಲು 2 ಬಾರಿ ಎದುರಿಸಿದಾಗಲೂ ನೀನು ತಲೆ ತಗ್ಗಿಸಿ ಹಿಂದಾದುದಲ್ಲದೆ ಮುಂದೆ ಬಂದುದಲ್ಲ. ಈ ದಿನ 3ನೆಯ ಬಾರಿ ಸಾಯಂಕಾಲದ ಇಳಿ ಹೊತ್ತಿಗೆ ಸರಿಯಾಗಿ ನಾವಿಬ್ಬರೂ ಮರೆತಿದ್ದೇವೆ. ನಿನ್ನನ್ನು ಕಾಪಾಡುವುದಕ್ಕೆ ಯಾರಿದ್ದಾರೆ? ಸಾಯಬೇಡ, ಸಾಯಬೇಡ.
ಜಗವಿಖ್ಯಾತ ಘಣೋದಳು ಸಮರದಳು ಸತ್ವಾತಿಶಯನಿಗೆ ಧಿರುರಿ ಮಜಬಿಲ್ಲಾಳು ನೀನು ಕರ್ಣ ಕರ್ಣ ವಿಖ್ಯಾತನಹೇ ನೀನು. ಸಮದಂಡಿಗಳ ಹೋರಾಟ ರಸಿಕರ ಕಣ್ಣಿಗೆ ರಸದೂಟವೇ ಹೌದು. ನಿಮ್ಮೀರ್ವರ ಕಾಳಗವನ್ನು ನಾವು ಅಂತಲ್ಲ, ಅಂಬರ ಪಥದಲ್ಲಿದ್ದುಕೊಂಡು ದೇವತೆಗಳು ಬಿಡುಗಣ್ಣರು ಬಿಟ್ಟ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಇದುವರೆಗೂ ನೀನು ಅರ್ಧರಧಿಕನಾಗಿ ಏರಣ ಕ್ಷೇತ್ರದಲ್ಲಿ ಹೋರಾಡಿದವ. ಇನ್ನು ನಾನು ಹೇಳ್ತಾ ಇದ್ದೇನೆ ಮನಮೆಚ್ಚಿ, ಮಹಾರಥಿಕರಣ ನೀನು, ಮಹಾರಥಿಕರಣ. ಧನ್ಯ ಸ್ವಾಮಿ. ಮೊನ್ನೆ ಭೀಷ್ಮಾಚಾರ್ಯರು ಅಲ್ಲ ಉಳಿದವರೆಲ್ಲ ಹೇಳಿದ್ದು ಹಾಗೆ ಅರ್ಥರಥಿಕರ ಸ್ಥಾನವಿಗೆ ಎಂಬ ಹಾಗೆ ನೀನೇ ಹೇಳಿದೆಯಲ್ಲ ಮಹಾರಥಿ ಎಂಬ ಹಾಗೆ. ನಿನ್ನ ಬಾಯಿಂದ ಬಂದಂತಹ ಈ ಮಾತಿನಿಂದ ಮಿಕ್ಕುದಾದ ಮಾತು ಬೇರೆ ಯಾರ್ದಿವೆ ಎಲ್ಲಿ? ಶರಣು ಸ್ವಾಮಿ, ಶರಣು ಶರಣು. ಹೊಗಳಿದ ಮಾತ ಕೇಳುತ್ತ ಪಾರ್ಥನ ಮನದಲ್ಲಿ ಕಾತರಿಸಿ ಧನು ಬಿಳುಗಿ ದುಗುಡದೊಳಿನಲುಗರೆ ನೋಡಿದ ಏನು ಚಿಂತೆ ಬಂತು ಪಾರ್ಥ ಎನ್ನೊಳೀಗ ಬೇಳುವ ಪಾರ್ಥ ಏನು ಚಿಲ್ತೆ ಬಲ್ದು ಪಾರ್ಥ ಎನ್ನೊಳೀಗ ಬೇಳು ಮಾನಭಂಗವನು ಗೈದರಾರು ನಿನಗಿನೊಳು ಮಾನಭಂಗವನ್ನು ಗೈದರಾರು ನಿನಗಿನೊಳು ಮುಂದೆ ಕರ್ಣನೆಂಬ ಧೂರ್ತ ಹಿಂದಿರ್ಪತಾನಿರಗೋ ಕುಂದಿದನು ಇಳುಗಿ ಕುಳಿತು ಕೊಂಡಿರ್ಪೆ ನೀನೇಕೋ ಕುಂದಿದನು ಇಳುಗಿ ಕುಳಿತು ಕೊಂಡಿರ್ಬೋದು ನೀನೇಕೆ ಪಾರ್ಥ ಕರ್ಣನನ್ನು ಕೊಂದೇ ತೀರ್ತೇನೆ ಅನ್ನುವಂತಹ ಉದ್ದೇಶದಿಂದ ರಣಕ್ಷೇತ್ರವನ್ನು ಸೇರಿದವರು ನಾವು. ಇದುವರೆಗೆ ಅದೇ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದವ. ಒಮ್ಮಿನೊಮ್ಮೆಲೆ ಉತ್ಸಾಹವೆಲ್ಲವೂ ಜಾರಿ ಧನುವನ್ನು ಕೆಳಗಿಳಿಸಿ ಲಾನವದನಾಗಿ ನಿಂತಿದೆಯ. ಹೇಳಯ್ಯ, ನಿನ್ನ ಚಿಂತೆಗೆ ಕಾರಣ ಏನು? ನಿನ್ನ ಮಾನ ಹೋಗುವುದಕ್ಕೆ ಕಾರಣ ಯಾರು? ನೋಡು ಮುಂದೆ ಕರ್ಣ ಅನ್ನುವಂತಹ ಧೂರ್ತನವರು ವಿಜೃಂಭಿಸ್ತಾ ಇದ್ದಾನೆ. ನನಗಾದರೂ ಒಂದೊಮ್ಮೆಗೆ ಹೋರಾಟ ಮಾಡೋಣ ಅನ್ನುವಂತಹ ಮನಸ್ಸಾಗ್ತಾ ಉಂಟು. ಆದರೆ ಖಂಡಿತ ಬೇಡ. ಯುದ್ಧ ಮಾಡಬೇಕೆಂಬಂತಹ ತೀರ್ಮಾನವನ್ನು ಕೈಗೊಂಡು ಬಂದಂತಹ ನೀನು ಈ ರೀತಿ ಕುಳಿತುಕೊಳ್ಳುವುದಕ್ಕೆ ಕಾರಣ ಏನು? ದೇವಲಾಲಿ ಬುದೀಗ ಬಿಡದೊಂದು ಯೋಜನ ದೇವಾ ದೇವಲಾಲಿ ಪುದೀಗ ಬಿಡದು ಯೋಜನ ಆ ವಿರೋಧಿಯ ರಥವ ಯೋಜನಕ ವಿರೋಧಿಯ ರಥವ ನೀವೇ ನೋಡುವ
ತೆರದಿರುವುದೂರಿ ಪೂವಿನ ನೀವೇ ನೋಡುವ ತೆರದಿವು ಹೆಚ್ಚೂರಿ ಪೂವಿನ ಡಾವರ ಬಿಡಿಸಿದೆನೋ ದೇವಲಾಲಿ ಪುದೀಗ ಬಿಡದೊಂದು ಯೋಜನ ಕಾವಿರೋಧಿಯ ರಥವ ದೇವಾ ಹರಿ ದೇವ, ನೀನು ಪ್ರತ್ಯಕ್ಷದರ್ಶಿ. ವಿರೋಧಿಯಾಗಿರುವ ಕರ್ಣನ ರಥವನ್ನು ಶರ ಪ್ರಯೋಗದಿಂದ ಯೋಜನಾಂತರ ದೂರ ಹಾರಿಸಿದ್ದೆ. ಮರಳಿ ಇದಿರಾದಂತಹ ಆತ ಪ್ರಯತ್ನದಿಂದ ಬದುಕಿ ಉಳಿದರೆ ಸಾಕು, ಒಂದೇ ಆಶಯದಿಂದ ಜೀವದ ಆಶೆಯನ್ನೇ ಬಿಟ್ಟು ನಮ್ಮ ರಥವನ್ನು ತನ್ನ ಪ್ರಯೋಗ ಸಾಮರ್ಥ್ಯದಿಂದ ಹಿಂದೆ ಹೋಗುವಂತೆ ಮಾಡಿ ಅವನ ರಥವನ್ನು ನಾನು ಹಾರಿಸಿದೆ. ನಮ್ಮ ರಥವನ್ನು ಅವ ಜಾರಿಸಿದ. ಅದು ಎಷ್ಟು 10 ಬಿಲ್ಲಂತರವಾಗಬಹುದು. ಅದರಿಂದಲೇ ದುಷ್ಟನಾದ ನೀನು ನಾನಾ ರೀತಿಯಿಂದ ಅವನನ್ನು ಹೊಗಳಿದೆ. ಕರ್ಣ ಮಹಾರಥಿ ಎಂಬುದು ಭೀಷ್ಮರಿಗೂ ಗೊತ್ತಿದೆ. ಆದರೆ ಅವರು ಸೇನಾಪತಿಯಾಗಿ ಯುದ್ಧ ಮಾಡುವಷ್ಟು ಸಮಯ ಅರ್ಧರಥಿಕರ ಸಾಲಿನಲ್ಲೇ ನಿಲ್ಲು. ಕರ್ಣನನ್ನು ಅರ್ಧರಥಿ ಎಂದು ಹೇಳಿದ್ದಲ್ಲ, ಅರ್ಧರಥಿಕರ ಸಾಲಿನಲ್ಲಿ ನಿಲ್ಲು. ಮುಂದೆ ಬರುವುದಕ್ಕೆ ನಿನಗೆ ಅವಕಾಶವೂ ಇಲ್ಲ, ಅಧಿಕಾರವೂ ಇಲ್ಲ. ನೀನು ಏನಿದ್ರೂ ಅಲ್ಲಿ ಇರಬೇಕಾದವ. ಅವನ ಸಂಸ್ಕಾರವನ್ನು ತಿಳಿದು ಆ ರೀತಿ ಹೇಳಿದ್ದಿರಬೇಕು. ನೀನು ಮಾತ್ರ ಏನು ಭಾಷೆ, ಏನು ನುಡಿಗಡಣವು. ಸ್ವಾಮಿ, ಸಮರ್ಥನಾದ ನಾನಿರುತ್ತ ಕರ್ಣನನ್ನು ಕೊಲ್ಲುವೆನೆಂದು ಪ್ರತಿಜ್ಞಾಬದ್ಧನಾಗಿ ಬಂದವನಿರುತ್ತ ನನ್ನ ಇದಿರಿನಲ್ಲಿ ನಾನಾ ರೀತಿಯಿಂದ ಹೊಗಳಿದೆಯಲ್ಲ. ಅಂದರೆ ನಾನು ದೇವರು ಮೆಚ್ಚುವಂತಹ ಕೆಲಸ ಮಾಡಲಿಲ್ಲ ಅಂತ ನಿನಗನಿಸಿದೆ. ಸ್ವಾಮಿ, ನನ್ನನ್ನು ಹೇಳುವುದು ಯಾಕೆ? ನಮ್ಮ ಪ್ರಾರಬ್ಧ ಇಲ್ಲದೇ ಇದ್ದರೆ ನಿನ್ನ ಬಾಯಿಂದ ಅಂತಹ ಮಾತುಗಳನ್ನೆಲ್ಲ ಕೇಳ್ತೀನಿ. ಭೂಮಿಗೆ ಭಾರವಾಗಿ, ಅನ್ನಕ್ಕೆ ದಂಡವಾಗಿ, ತಾಯಿಯ ಯೌವನವನ್ನು ಕುಗ್ಗಿಸಿದವನಾಗಿ ನಾನು ಬದುಕಬೇಕೇ ಹೇಳಿ ಕತ್ತಲಾಗಿ ಬೆಂಕಿಗೆ ಬಿಡುವ ಯೋಚನೆಯಲ್ಲಿ ಆಗಿರೀಟಿಯು ನುಡಿದುದಕ್ಕೆ ನಗುತ್ತ ಕರುಣಾಕರ ಬೇಡ್ದ ಎಲೆ ಮರುಳಿ ಕೌತೇಯಕ್ಕೆ ಎಲೆ ಮರುಳೆ ಕೌಂತೆಯಕ್ಕೆ ಈ ಕಮಲ ಝಾಂಡವ ಪೊತ್ತಿರ್ಪೆ ಎನ್ನ ಸಗಿತಿ ದೇವದತ್ತ ಸಗಿತದ ಈ ಕಪೀಶ್ವರ ಸಗಿತ ಈ ಛಾಪನೆ ಸಹಿತ ಈ ಕಪೀಶ್ವರ ಸಹಿತ ಈ ಛಾಪ ನೀ ಸಹಿತ ಈ ಕಠಿಣ ರಥವ ಎಸೆವರೆ ಯೇಸು ಸತ್ಸಂಗಳು ಬೇಕು ಈ ಕಠಿಣ ರಥವ ಎಸೆವರೆ ಯೇಸು ಸತ್ಸಂಗಳು ಬೇಕು ಅವನ ಹುಲು ರಥವನ್ನೆಚ್ಚಡೇನ ರವಿಜಾತ ಗೆಣೆಗಾಣಿನಿಂದ ಆ ಕಿರೀಟಿಯು ನುಡಿದುದು ಕೇಳ್ದು
ನಗುತ್ತಾ ಕರುಣಾಕರೋ ವಿರೋಧಿಯನ್ನು ಹೊಗಳಿದಾಗ ನಿನಗೆ ತೇಜೋವಧೆಯಾದ ಹಾಗಾಗಿ ಹೋಯಿತು. ಆದ್ದರಿಂದ ಮನಸ್ಸಿಗೆ ಯಾವುದೋ ಒಂದು ರೀತಿಯ ಬೇಸರವನ್ನು ತಂದುಕೊಂಡೆ ನೀನು. ಕೆಲವನೊಬ್ಬನ ಇದಿರಿನಲ್ಲಿ ಒಬ್ಬನು ಹೋಗುತ್ತಿರುವಾಗ ಮನ್ಮಥನಾಗಿದ್ದಾನೆ, ಅವನ ಮುಖ ಮರ್ಕಟನ ಮುಖದ ಹಾಗೆ ಇರುವುದು. ಆದರೂ ಹಾಗೆ ಹೇಳಿದ್ರೆ ಏನಾದೀತು ಈ ಕೆಲವನಿಗೆ? ನಿನ್ನ ಹುಚ್ಚುತನಕ್ಕೆ ಏನನ್ನಬೇಕು ಹೇಳು. ಯಾವುದೇ ಒಂದು ಸಕಾರಣವಿಲ್ಲದ ನಾನು ಹೊಗಳುವುದಿದೆಯೇ? ಸುಮ್ಮನೆ ನಾನು ಈ ರೀತಿ ಯೋಚಿಸುವುದಿದೆಯೇ? ನೀನು ಯೋಚಿಸಿದ್ದು ಕಡಿಮೆಯಾಯಿತು. ಯಾಕೆ? ಕರ್ಣ ಮಾಡಿದ್ದು ಅಂತಹ ಕಾರ್ಯವಾದ್ದರಿಂದಲೇ ನಾನು ಹೊಗಳಿದ್ದೇನೆ. ಏನು ಮಾಡಿದೆ? ನಿನ್ನ ರಥ ಅಂದರೆ ಏನು? ಸಾಮಾನ್ಯವಾದಂತಹ ರಥವೇ? ನಾನಾದ ಕಾರಣ ಇದರಲ್ಲಿ ನಿಲ್ತೇನೆ, ಉಳಿದವರಿಗೆ ನಿಲ್ಲುವುದಕ್ಕೆ ಕಷ್ಟ ಆದೀತು. ನೀನು ಧರಿಸಿದ ಆಯುಧ ಆ ಗಾಂಡಿ ಅದು ಎಂತಹುದು? ಭೂಮಿ ತೂಕದ್ದು ಅಲ್ವಾ? ನೋಡು ಧ್ವಜದಲ್ಲಿ ಕಪೀಶ್ವರ. ರಥ ಹಿಂದೆ ಮುಂದೆ ಹೋಗಬಾರದೆಂದಲ್ವೇ ಅವ ಕುಳಿತು ಅಲ್ವೇ? ಮಾತ್ರವಲ್ಲ, ನೀನು ಬ್ರಹ್ಮಾಂಡೋದರ ಭರಿತನಾದಂತಹ ನಾನು ಇಷ್ಟು ಮಂದಿ ಇರುವಾಗ ನಮ್ಮ ರಥವನ್ನು 10 ಬಿಲ್ಲಂತರ ಹಿಂದೆ ಆತ ಜಾರಿಸಿದ. ಅವನ ರಥ ಏನು? ಕೇವಲ ಬಡಗಿ ಮಾಡಿದಂತಹ ರಥ, ಸಾಮಾನ್ಯವಪ್ಪ ಕುಲು ರಥ. ಅದನ್ನು ಯೋಜನ ಪರ್ಯಂತರ ಏನು 10 ಯೋಜನ ಹಾರಿಸಿದ್ರು ದೊಡ್ಡ ವಿಷಯ ಅಲ್ಲ. ಇಷ್ಟು ಭಾರವಾದಂತಹ ಈ ರಥವನ್ನು ಆತ ಹಾರಿಸಿದ್ದಾನೆ ಅಂದ್ರೆ ಖಂಡಿತವಾಗಿಯೂ ಆತನ ವಿಕ್ರಮಕ್ಕೆ ಮೆಚ್ಚಲೇಬೇಕು. ಅಮಿತ ಬಲಾನ್ವಿತನಾಥ ಎಂಬುದಕ್ಕೆ ಸಾಕ್ಷಿ ನಮ್ಮ ರಥವನ್ನು ಜಾರಿಸಿ. ಹಾಗಿದ್ದರೆ ನಾನು ವ್ಯಥೆಯುತ ಅಂತಃಕರಣನಾದ ಸುಮ್ಮನೆ ಬೇಡ. ಚಿತ್ತದಿ ಮಾನವ ಬಿಡು ಮತ್ತೆ ಶರಾಗತಿ ಬರದು ಹತ್ತರಳಾಗದಿ ರಿಪುವಿನ ಕತ್ತರಿಸನೆ ಬಳಿಕ ಬಾರುವುದು. ಸರ್ಪಮುಖಿಯುವಂತಹ ಬಾಣ, ಈ ಬಾಣವನ್ನು ಹೊರತೆಗೆಯುವಾಗ ಇದು ಉಗುಳುವಂತಹ ವಿಷಜ್ವಾಲಗೆ ಅಪ್ಪರಭತವಾಗಿ ಹಾರುವಂತಹ ಹಕ್ಕಿಗಳು ಕರಿ ಎಲ್ಲ ಸುಟ್ಟು ಕೆಳಗೆ ಬೀಳುತ್ತಾ ಇದ್ದಾವೆ. ಅದು ಆ ಕಡೆಯಲ್ಲಿ
ಪಾಂಡವರ ಪಕ್ಷ ಹಾ ಹಾ ಅಂತ ಇದೆ, ಕೌರವರ ಪಕ್ಷ ಓ ಹಾ ಅಂತ ಇದೆ. ಕಪ್ಪಾದಂತಹ ಕೃಷ್ಣ ಬಿಳಿಯಾಗಿದ್ದಾನೆ, ಬಿಳಿಯಾಗಿದ್ದಂತಹ ಅರ್ಜುನ ಕಪ್ಪಾಗಿದ್ದಾನೆ. ಹಾಗಾದ್ರೆ ಇಂತಹ ಈ ಶರ ಅಮೋಘವಾದ ಸರ್ಪಮುಖಿ ಬಾಣ, ಇದನ್ನು ಹೀಗೆ ಬಿಡುವುದಲ್ಲ. ಇದಕ್ಕೆ ಆಡಂಬರದೊಳಗ ಬಾಣದ ಗುರಿ ನೋಡಿ ನರಳ ಗುರಿ ನೋಡಿ ನರಳಗಳಿಗೆ ಅವರಲ್ಲಿ ಕೇಳಿ ಹಾಗೆ ಅವರನ್ನು ಸ್ವಲ್ಪ ಪರಿಗಣಿಸಿ ಏನಂತಾರೆ ಇದಕ್ಕೆ ಅಂತ ತಿಳಿಯೋಣವಂತೆ. ಏನು ಸಾರಥಿ ಏನು ಸಾರಥಿ ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಲಾಗುವುದೇ ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಲಾಗುವುದೇ ಪಾರ್ಥನ ಮಾರಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಲಾಗುವುದೇ ಪಾರ್ಥನ ಮಾರಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಲಾಗುವುದೇ ನಿನಗಿದು ಸಾಲು ರಾಗವೇ ನಿನಗಿದು ಸಾಲು ರಾಗವೇ ಹೇಳೆನಲು ರವಿಸೂನುವಿನ ಮಗ ನೋಡಿ ಮಾತ್ರಾಧೀಶ ನಿಂತಿದ್ದ ಏನು ಸಾರಥಿ ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಸಾರಥಿ ಮಾದ್ರೀಶ, ನೀನು ನನ್ನನ್ನು ನೋಡ್ತಾ ಇದೆಯಲ್ಲ, ಹಾಗೆ ನಿನ್ನನ್ನು ಈಗ ನೋಡಿದ ನಿನ್ನಲ್ಲಿ ಕೇಳುವಂತಹ ಪ್ರಶ್ನೆ ಇದೆ. ಏನು ಸಾರಥಿ? ನಾನು ಏನು ಅಂತ ಸರಳು ಇದೇನು ಸಾರಥಿ ನನಗೆ ತಿಳಿಯಲಿಲ್ಲ. ನಿನಗೇನಾದ್ರೂ ತಿಳಿದಿದೆಯೋ ಎಂಬ ಹಾಗೆ ಇದು ಒಂದನೇ ಪ್ರಶ್ನೆ ಇದೆ. ಏನು ಸಾರಥಿ? ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾಂಡವ ಸೇನೆಯನ್ನು ಗೆಲ್ಲಿ ಬಿಡ್ಲಿ ನನಗೆ ಮುಖ್ಯ ಅಲ್ಲ. ನಮ್ಮ ದೃಷ್ಟಿಗೆ ಗೆಲ್ಲುವ ಯಾರು ಬಿಡುವ ಯಾರು? ಪಾರ್ಥ ಒಬ್ಬ. ಆದ್ದರಿಂದಲಾಗಿ ಪಾರ್ಥನ ಮಾಲಿನಿಗೆ ವೈಧವ್ಯ ದೀಕ್ಷಾವಿಧಿಯ ಕೊಡಬಹುದೇ? ಈ ಹಿಂದೆ ಇದೇ ಕುರುಕ್ಷೇತ್ರದಲ್ಲಿ ಕೆಲವು ಆಯುಧಗಳು, ಕೆಲವು ಶರಗಳು, ಕೆಲವು ಶಸ್ತ್ರಗಳು, ಅದನ್ನೆಲ್ಲ ಕೆಲವರು ಆಲನ ಯಾರಾದ್ರೂ ಇದನ್ನು ಆಲನ ಮಾಡುವರುಂಟೆ? ಮಾತ್ರವಲ್ಲ, ನಿನಗಿದು ಸಾಲು ರಾಗವೇ. ಯಾಕಂದ್ರೆ ಕೌರವ ನಮ್ಮೊಡೆ, ಅವನಿಗೆ ನೀನು ಮಾವ. ಹೇಗೆ? ಸ್ವಲ್ಪ ದೂರದಲ್ಲಿ. ಪಾಂಡವರಿಗೆ ಮಾವನಾದ್ರಿಂದ ಅವರಿಗೆ ಹತ್ತಿರದ ಮಾವ. ಆದ್ದರಿಂದಲಾಗಿ ನಿನಗಿದು ಸಾಲು ರಾಗವೇ. ನಿಷ್ಕಲ್ಮಶ ಹೃದಯವುಳ್ಳವನಾಗಿ ಹೇಳ್ತೀಯ ನನಗೆ? ಎಲೆಬಾನು ಜಾತಕ್ಕೆ ಅಸ್ತ್ರದ ನೆಲೆಯನ್ನು ತಿಳಿಯದೆ
ನಳಿನಾಗಲಾದನ ರಥದೊಳಗಿರೆ ನಿನ್ನ ಗೆಲುವರಿ ಬಿಡುವನೆ ನೈಗೆ ಗೆಲುವನು ಜಾತಗಿಳತ್ತು ತನೆಲೆಯನ್ನು ತಿಳಿಯುದಿ ನೀ ಹೂಡಿದೆ ಭಾನುಜಾತ ಈ ಬಾಣದ ವಿಚಾರದಲ್ಲಿ ನಿನಗೆಷ್ಟು ಗೊತ್ತಾಗಿದೆಯೋ ಅಷ್ಟು ಮಾತ್ರವೇ ನನಗೂ ಗೊತ್ತಾದದ್ದು, ಅದಕ್ಕಿಂತ ಹೆಚ್ಚೇನು ಗೊತ್ತಾಗಲಿಲ್ಲ. ವಿಪರೀತವಾದಂತಹ ಒಂದು ಪರಿಣಾಮವನ್ನು ಇದು ಬೀರುತ್ತಿದೆ. ಮಂತ್ರೋಚ್ಚಾರಣೆಯಿಂದ ಮೊದಲಾಗಿಯೇ ತನ್ನ ಹಲ್ಲುಗಳ ಎಡೆಯಿಂದ ವಿಷದ ಲೋಳೆಗಳನ್ನು ಸುರಿಸುತ್ತಾ ಇದೆ ಅಂತ ಇದ್ರೆ ಇದಕ್ಕೆ ನಿರ್ದಿಷ್ಟವಾದ ನೆಲೆ ಒಂದು ಬೇರೆಯೇ ಇರಬೇಕು ಅಂತ ತರ್ಕದಿಂದ ಊಹಿಸಬಹುದಾಗ್ತದೆ. ಹಾಗಾಗಿ ಅಂತಹ ನೆಲೆಯುಳ್ಳಂತಹ ಬಾಣವನ್ನು ಹೂಡುವಾಗ ಪಾರ್ಥನ ಮಾನಿನಿಯನ್ನು ಗೆಲ್ಲಬಹುದೇ, ಪಾಂಡವ ಸೇನೆಯನ್ನು ಗೆಲ್ಲಬಹುದೇ, ಪಾರ್ಥನ ಮಾನಿನಿಗೆ ವೈಧವ್ಯ ಬಂದಿದ್ದೆ, ಇದಿಷ್ಟೂ ನಿನ್ನ ಪ್ರತೀಕ್ಷೆ ಸುಳ್ಳಾಗುವುದಿಲ್ಲ, ಸತ್ಯವಾಗುತ್ತದೆ. ಹೌದು, ಆದರೆ ನೆಲೆಯನ್ನು ತಿಳಿಯದೆ ನೀನು ಹೂಡಿದೆ ಅಂತ ನಾ ಹೇಳಿದೆ. ಯಾಕೆ ಗೊತ್ತಾ, ವೈರಿಯ ರಥದಲ್ಲಿ ಸಾರಥಿಯಾಗಿರುವವನು ಶ್ರೀಕೃಷ್ಣ, ನಳಿನಾಕ್ಷ. ಅವ ದೇವರಾಗಿ ಏನಾದರೂ ಮಾಡ್ತಾನೆ, ಆದ್ರೆ ನೀನು ನಾನು ಯಾರು ಏನು ಮಾಡ್ಲಿಕ್ಕಾಗ. ಹಾಗಂತ ಒಬ್ಬ ಸಮರ್ಥನಾದಂತಹ ಸಾರಥಿಯಾಗಿ ಆತ ನಿನ್ನನ್ನು ಗೆಲ್ಲುವುದಕ್ಕೆ ಸರ್ವಥಾ ಬಿಡುವುದಿಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಸಾರಥ್ಯದ ಬಲುಮೆಯಲ್ಲಿ ನಾನು ಅವನು ಸಮಾನ ಬಲವನ್ನುಳ್ಳವರು, ಸಮಾನ ಅರಿವನ್ನುಳ್ಳವರು. ಈಗ ಈ ತೆರನಾದಂತಹ ಸನ್ನಿವೇಶದಲ್ಲಿ ತನ್ನ ರಥಿಕನನ್ನು ಕಾಪಾಡುವುದಕ್ಕೆ ಸಾರಥಿಗೆ ಸಾಧ್ಯವಾಗುತ್ತದೆ. ರಥಕ್ಕೆ ಬಿಗಿಯಲ್ಪಟ್ಟಿದ್ದಂತಹ ಕುದುರೆಯ ಮರ್ಮವನ್ನು ತಾಡನ ಮಾಡುವುದರ ಮೂಲಕವಾಗಿ ಕುದುರೆ ಮುಗ್ಗರಿಸುವಂತೆಯೋ ಮೇಲೆ ನೆಗೆಯುವಂತೆಯೋ ಮಾಡುವುದಕ್ಕೆ ಬರ್ತದೆ. ಒಂದು ವೇಳೆ ಹಾಗೆ ಮಾಡಿದನಾದರೆ, ಕುದುರೆ ಮುಗ್ಗರಿಸುವ ಹಾಗೆ ಮಾಡಿದ ಅಂತಾದ್ರೆ, ಆವಾಗ ನೀನು ಯಾವ ಉದ್ದೇಶವನ್ನು ಇಟ್ಟುಕೊಂಡಿದ್ಯೋ ಆ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ನೀವು ಒಂದು ಕೆಲಸ ಮಾಡಬೇಕು. ಏನು ಕೆಲಸ? ಈಗ ಇಟ್ಟ ಗುರಿ ಉಂಟಲ್ಲ, ಆ ಗುರಿ ಕೊರಳಿಗಾಗಿ ಇಟ್ಟಿದ್ದು. ಇಟ್ಟಿದರೆ ಮಗುಟಗೆ ತಾಗುವುದು, ಉರಗಾಗಿ ಬೆಳೆಸಿದರೆ ಅಶಿರವಾಗಿ ತರಿಯುವುದು. ಇದು ಸಿದ್ಧ ಬೇಗದಿ ಮರಳಿನಿ ಕೊಡು ಎಂದನೋ. ಹೊಸಬರಾದರೂ ಕ್ರಮ ಹಳೆಯದೇ ಬೇಕಾಗ್ತದೆ ಕೆಲವು ಸಲ. ಅದಕ್ಕಲ್ವಾ ನಿಮ್ಮಲ್ಲಿ ಕೇಳಿದ್ದ. ಆದ್ರಿಂದಲೇ ನಾನು ಹಳಬನಾದರೂ ಹೊಸತನ್ನು ಹೇಳುವುದಿಲ್ಲ, ಹಳತನ್ನೇ ಹೇಳುವುದು. ಈ ತಂತ್ರಗಾರಿಕೆಯು ಬಹಳ ಹಳತಾದದ್ದು. ಸಾಂದೀಪಾಶ್ರಮದಲ್ಲಿ ನಾವು ಕಲಿತದ್ದು. ಹಾಗೆ ಕುದುರೆ ಮುಗ್ಗರಿಸಿದ್ರೆ ಆ ಹೊತ್ತಿಗೆ ನೀನು ಪ್ರಯೋಗಿಸಿದ ಬಾಣ ಅರ್ಜುನನ ಕಿರೀಟವನ್ನು ಕಚ್ಚಿಕೊಂಡು ಹೋಗಿದ್ದು, ಹೊರತವನ ತಲೆ ತೆಗೆಯುವುದಿಲ್ಲ. ಕೊರಳಿಗೆ ಇಟ್ಟಂತಹ ಗುರಿಯನ್ನು ಬದಲಿಸಿ ನೀನು ಉರಕಾಗಿ ಬೆಸಸಿದೆ ಅಂತಾದ್ರೆ ಖಂಡಿತ ನಿಸ್ಸಂಶಯವಾಗಿ ಅರ್ಜುನನ ಕತ್ತು ಕತ್ತರಿಸಲ್ಪಟ್ಟು ಮುಖ್ಯವಾಗಿ ಕೌರವನ ಜಯದ ನಮ್ಮ ಪ್ರತೀಕ್ಷೆ ಸಾರಿಯಾಗ್ತದೆ. ಒಂದು ಶರದಂಧ ಕುಟಿಲ ವಿದ್ಯೆಯ ಎಂದು ಕಂಡೇ ಶಲ್ಯ ನಾವು ಅಡಿ ಇಡುವ ಧರ್ಮದಲ್ಲಿಯೇ, ನಾವು ಅಡಿ ಇಡುವ ಧರ್ಮದಲ್ಲಿ ಇದು ಹೊಡೆದ ಇಡುವುದಂದವೇ ನೀನರಿಯೇ ಹೊರಸಾರೆಂದು ಖಾತೆಯೊಳಗೆ ಬರೆಸಿದರು ಕರ್ಣನ ಕೇಳದೆ. ನಾನು ಶರವನ್ನು ಗುರಿ ಹಿಡಿದಿದ್ದೇನೆ. ಒಂದೇ ಗುರಿ ನನ್ನದು. ಆ ಗುರಿಯನ್ನು ಬದಲಿಸುವ ಕ್ರಮದಲ್ಲಿಲ್ಲ. ಒಂದು ಶರ ಸಂಧಾನ ನಾನಿಗೆ ಎಂದು ನಮ್ಮಲ್ಲಿ ಕುಟಿಲ ವಿದ್ಯೆಯನೆಂದು ಕಂಡೇ ನೀನು. ನಾವು ಅಡಿ ಇಡುವುದು ಧರ್ಮದಲ್ಲಿ, ಅಧರ್ಮದಲ್ಲಿ ಖಂಡಿತ ಅಡಿ ಇಡ್ಲಿಕ್ಕಿಲ್ಲ. ನಿನ್ನ ಮಾತನ್ನು ಕೇಳುವುದಿಲ್ಲ, ಈ ಪ್ರಯೋಜನವಿಲ್ಲ. ಬಿಡ್ತಾನೆ. ಪ್ರಿಯದೊಳಗ ವಜ್ರಾಜಿಗ ಸುತ್ತನಲ್ಲಿ ನೀನ ಕೆಳು ಹೋಯಿ ಬಿಡುವೆನು
ಮಾಡುತ್ತಾ ಯಾವುದೋ ಒಂದು ಸರ್ಪ ಈ ಕಡೆಗೆ ಬರ್ತಾ ಇದೆ, ಇದು ವಿಶೇಷ. ಆದ್ದರಿಂದ ನೋಡಿದಿ ಯಾರಿದು ಏನೆಂಬ ಹಾಗೆ ಕೇಳಲಿಕ್ಕೆ ಬೇರೆ ಯಾರು ಇಲ್ವಲ್ಲ, ಅವನೊಬ್ಬರೇ ಬರ್ತಾ ಇರುವುದಲ್ಲ. ಅಯ್ಯ ಯಾರು ನೀನು, ಎಲ್ಲಿಯವ, ಯಾಕೆ ಬಂದೆ, ಏನಾಗಬೇಕು ನನಗೆ? ಅರಿವಿಲ್ಲರುದ್ಯಾನವನ ಸೇರಿಕೊಂಡಿರ್ತೇನದಷ್ಟು ಸೇನ ಸರ್ವನು ತಾರದಿರಲಿ. ಸುತನದ ಉರಿಸುವ ಸಮಯದಲ್ಲಿ ಅರೆಗಡಿದನು ತನ್ನ ಸ್ವಭಾವದಿಂದಲೇ. ಪುರಭೂತ ಸುತನದ ಸಮಯದಲ್ಲಿ ಅರೆಗಡಿದ ಸ್ವಭಾವದಿಂದಲೇ ಪುರದೊಳ್ಳತನ ಕೊಲ್ಲಲು ಪರಾಕ್ರಮಿ ನಿನ್ನೋ ನೀನು ಕರ್ಣ ಅಂದ್ರೆ? ನಾನು ಕರ್ಣ. ನಾನು. ನಿನ್ನ ಪರಿಚಯ ಏನು? ನಾನು ತಕ್ಷಕನ ಮಗ ಅಶ್ವಸೇನ. ನೀನು? ಹೌದು. ಇಲ್ಲಿ ಯಾಕೆ ಬಂದಿ? ಬರುವುದಕ್ಕೆ ಕಾರಣ ಉಂಟು. ಅವತ್ತೊಂದು ದಿವಸ ಅಗ್ನಿದೇವರಿಗೆ ಅಜೀರ್ಣ ಆಯ್ತಂತೆ. ಅದಕ್ಕೆ ಅಶ್ವಿನಿ ದೇವತೆಗಳು ಹೇಳಿದ್ರು ಕಾಂಡವ ದಾನವನ್ನು ಮಾಡಬೇಕು, ದಹನ ಮಾಡಿದ್ರೆ ಅಜೀರ್ಣ ಹೋಗ್ತದಂತ. ಆಗ ಕೃಷ್ಣನ ನೇಪಥ್ಯದಲ್ಲಿ ಅರ್ಜುನನ ಮುಂದಾಳತ್ವದಲ್ಲಿ ಕಾಂಡವನವನ್ನು ದಹನ ಮಾಡುವುದಕ್ಕೆ ಆರಂಭವಾದ್ರು. ನಿನಗೂ ಅದಕ್ಕೂ ಸಂಬಂಧ ಏನು? ಆ ವನದಿಂದ ಯಾವುದೇ ಒಂದು ಹುಳವು ಹೋಗದಂತೆ ಬಹಳ ಜಾಗೃತ ಮಾಡಿದ್ರು. ನಾನು ಮತ್ತು ನನ್ನಮ್ಮ ಅಲ್ಲಿಯೇ ಇದ್ದದ್ದು. ಆ ವನದಲ್ಲಿ ಉರಿಯುತ್ತಿರುವ ಬೆಂಕಿಗೆ ತಡೆಯಲಾರದೆ ನನ್ನಮ್ಮ ನನ್ನನ್ನು ಕಚ್ಚಿ ಊರ್ಧ್ವಮುಖವಾಗಿ ಹಾರಿದ್ರು. ಅದನ್ನು ಕೃಷ್ಣ ನೋಡಿದ ಕಾಪಾಟಿ. ನೋಡಿ ಅರ್ಜುನನಿಗೆ ಸನ್ನೆ ಮಾಡಿದ ಮೇಲೆ ಒಂದು ಹಾವು ಅರ್ಥ ಉಂಟು ಬಾಣ ಹೊಡೆಯಿಲ್ಲ. ಆಗ ಕೂಡಲೇ ಅರ್ಜುನ ಬಾಣ ಬಿಟ್ಟ. ನನ್ನ ಅಮ್ಮನ ಕತ್ತು ಕತ್ತರಿಸಲ್ಪಟ್ಟಿತ್ತು. ಹಾಗೆ ನಿನ್ನ ಅಮ್ಮ ಎನ್ನುವಳ ಇಡೀ ಶರೀರ ನಿನ್ನ ಅರ್ಧ ಶರೀರ ಬೆಂಕಿ ಬಿತ್ತು ಆಹುತಿ ಆಯ್ತು. ಈಗ ಅರ್ಧ ಉಳಿದದ್ದು. ಹಾಗೆ ನಾನು ಅರ್ಧ ಉಳಿದಿದ್ದೇನೆ. ಈಗ ನೀನಿಸುವವರೆಗೆ ಎಲ್ಲಿದ್ದಿ? ಇದುವರೆಗೆ ನಾನು ತಿರುಗಾಡ್ತಾ ಇದ್ದೆ. ಅವತ್ತೇ ನಾನೊಂದು ಶಪಥ ಮಾಡಿದ್ದೇನೆ, ಅರ್ಜುನನ ಸರ್ವನಾಶ ಮಾಡ್ತೇನೆ ಅಂತ. ಈಗ ಇಲ್ಲಿ ನಿನಗೂ ಅರ್ಜುನನಿಗೂ ಕಾಳಗ ಏರ್ಪಟ್ಟದ್ದು ನನಗೆ ಗೊತ್ತಾಯ್ತು. ಅದಕ್ಕಾಗಿ ನಿನಗೆ ತಿಳಿಯದ ಹಾಗೆ ನಿನ್ನ ಬತ್ತಳಿಕೆಯಲ್ಲಿ ನಾನು ಸೇರಿದ್ದೆ. ಈಗ ಬಿಟ್ಟಂತಹ ಬಾಳ ನೀನೇ? ನಾನೇ. ನೀನಾಕೆ ಕೆಲಸ ಮಾಡಲಿಲ್ಲ? ಆದ್ರೆ ನೀನು ಕೆಲಸ ಮಾಡಿ ನನ್ನನ್ನು ಗುರಿ ಹಿಡಿದದ್ದು ಸರಿ ಇರಲಿಲ್ಲ. ಆದ ಕಾರಣ ಆಯ ತಪ್ಪಿದೆ. ಇನ್ನೊಮ್ಮೆ ನನ್ನನ್ನು ಪ್ರಯೋಗಿಸಿ ನಾನು ಕೊಂದು ಮುಗಿಸ್ತೇನೆ. ನಿನ್ನ ಭಾಗದಲ್ಲಿ ವೈರಿವದೆಯನ್ನು ಮಾಡಬೇಕು ಎಂಬ ಹಾಗೆ ಅಂತಹ ಪ್ರಮೇಯ ನನಗೆ ಬಂದದ್ದಿಲ್ಲ. ನೀನು ಕ್ಷಣ ನನ್ನ ಎದುರಲ್ಲಿ ನಿಲ್ಲಬೇಡ. ಕೀಳು ಮಾಡದಿರ ಕಟ ಪಾಡವಾದ ಮೇಳವಿಸಿ ತೊಡುವುದೆನಲ ರವಿಯ ನಿಂತೆಂದ. ಕೀಳು ಮಾಡದಿರು ಅಕಟ ಪಾಡವ ಕರ್ಣ. ಅವಕಾಶಗಳು ತಾನಾಗಿಯೇ ಬಂದಾಗ ಅದನ್ನು ಬಳಸಿಕೊಳ್ಳುವುದು ಮನುಷ್ಯನ ಬುದ್ಧಿವಂತಿಕೆಯಾಗುತ್ತದೆ. ಬಯಸಿದಾಗ ಅವಕಾಶಗಳು ಒದಗುವುದೂ ಇಲ್ಲ. ಇಂತಹ ಒಂದು ಸದವಕಾಶ ಒದಗಿದು ಅಂತಾದ್ರೆ ಅಂತಹ ಅವಕಾಶವನ್ನು ನೀನು ಕೈ ಚೆಲ್ಲಿ ಕೈಯಾರ ಬಿಟ್ಟು ಬಿಡುವುದು ಅಂತಂದ್ರೆ ಅದು ಅರ್ಥಶೂನ್ಯತೆ ಅಂತಾಗುತ್ತದೆ. ಆ ಸರ್ಪ ಹೇಳುತ್ತಿರುವಂತಹ ಕಥೆಯಲ್ಲಿಯೂ ಸತ್ಯಾಂಶ ಇದೆ. ಅದು ಹೇಳಿದಷ್ಟನ್ನು ಮಾಡಬಹುದು. ಯಾಕಂದ್ರೆ ಮೊದಲೇ ನಾನು ಹೇಳಿದ ಹಾಗೆ ನೀನು ಗುರುವಿ ಬದಲಿಸ್ತಾ ಇದ್ರೆ ಈಗಾಗಲೇ ಕಥೆ ಮುಗಿದು ಹೋಗ್ತಾ ಇತ್ತು. ನಾನು ಹೇಳಿದ ಮಾತಿಗೆ ಪುಷ್ಟೀಕರಣವನ್ನು ಕೊಡುವುದಕ್ಕಾಗಿ ಬಂದಿದೆ. ಆದ್ರಿಂದ ಕೀಳು ಮಾಡಬೇಡ, ಮೇಳವಿಸಿ ನೀನು. ಭೂಗರ್ಭವೇ ಭಾಗವಾಗಲಿ, ಸಪ್ತ
ಶಿಖಂಡಿಯ ನೆವದೊಳೊರಗಿದ ಕಲಶ ತನುವ ನೀಗಿದ ಸುತ ನಿಮಿತ್ತದೊಳು ಅಲಗು ಮರಳಿದೆ ಓಡೆನೆಂಬ ಛಲಕಣ ನಿನಗಿಂತು ಕೌರವ ತಿಲಕ ಮೂವರ ನಂಬಿ ಕೆಟ್ಟ ಕೌರವ ತಿಲಕ ಮೂವರ ನಂಬಿ ಕೆಟ್ಟ ಎನ್ನುತ್ತ ಕತಿ ತಳೆದ ರಥವಿಳಿದು ನಡೆದ ಹಲವಿದೇತಕ್ಕೆ ಹಲವಿದೇತಕ್ಕೆ ಹನ್ನೊಂದು ಅಕ್ಷೋಹಿಣಿ ಸೇನಾಬಲ ತನಗಿದೆ ಅಂತ ತನ್ನ ಮೀಸೆಗೆ ತಾನೇ ಕೈಕಿ ಸವರುತ್ತಿದ್ದಂತಹ ಕೌರವನಿಗೆ ಆ ಕಾಲದಲ್ಲಿ ಭೀಷ್ಮರೋ ದ್ರೋಣರೋ ಮೊದಲಾದವರೆಲ್ಲ ಹೇಳಿದ್ರು 11 ಅಕ್ಷೋಹಿಣಿ ಅಂತ ನೀನು ಮಂಡೆ ಲೆಕ್ಕ ಮಾಡಬೇಡ, ಎದೆ ಲೆಕ್ಕದಿಂದ ಎಷ್ಟು ಅಂತ ಲೆಕ್ಕ ಮಾಡುವಂತ. ಕೌರವನ ಪಕ್ಷಕ್ಕೆ ಸೇರಿದಂಥವರೆಲ್ಲ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಬಂದವರು ಅನ್ನುವುದಕ್ಕೆ ಇವನನ್ನು ಇವನ ಹಿಂದಿನವರನ್ನು ಕಂಡಾಗ ನಮಗೂ ಅರ್ಥವಾಗ್ತದೆ. ಅಯ್ಯ ಏನು ಮಾಡೋಣ ಹೇಳು. ಹಿಂದೆ ಭೀಷ್ಮಾಚಾರ್ಯರು ಸೇನಾಧಿಪತಿಯಾದರು. ಹುಲು ಶಿಖಂಡಿಯ ನೆವದಲ್ಲಿ ತನ್ನ ಸಾವಿನ ಗುಟ್ಟನ್ನು ತಾನೇ ವೈರಿಗಳಿಗೆ ಹೇಳಿಕೊಟ್ಟು ಆ ಮೂಲಕವಾಗಿ ಈಗ ಸಾಯುವುದಕ್ಕೆ ದಿನ ಲೆಕ್ಕ ಮಾಡ್ತಾ ಅಲ್ಲಿದ್ದಾರೆ. ಆಮೇಲೆ ನಂಬಿದ ಕೌರವ ಆಚಾರ್ಯ ದ್ರೋಣರನ್ನು ತಮ್ಮ ಗುರುಗಳು ಭಯಕುಲ ಬಿಲ್ಲೋಜರು ಅವರು ಮಾಡಿದ್ದಾರೆ, ಯುದ್ಧ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಚಿರಂಜೀವನಾದಂತಹ ತಮ್ಮ ಮಗ ಅಶ್ವತ್ಥಾಮ ಸತ್ತ ಅಂತ ಹೇಳಬಾರದೇ ಇದ್ದವನೊಬ್ಬನು ಹೇಳಿದ್ದಾನೆ ಎಂಬ ಕಾರಣಕ್ಕಾಗಿ ತನ್ನ ಮಗ ಚಿರಂಜೀವಿ ಹೌದಾ ಅಲ್ವೋ ಅಂತ ಇಲ್ಲಿ ನೋಡುವುದು ಬಿಟ್ಟು ಸ್ವರ್ಗಕ್ಕೆ ಹೋದು ದೇಹವನ್ನು ಬಿಟ್ಟು ಆಮೇಲೆ ನಿನ್ನನ್ನು ನಂಬಿದ. ನೀನಂದ್ರೆ ಏನು? ಕೌರವ ನಿನ್ನ ಒಳಗಿನ ಸ್ನೇಹದ ಬೆಸುಗೆಷ್ಟು ಗಾಢವಾದದ್ದು. ನಿನಗೆ ಸೇನಾಧಿಪತಿ ಪಟ್ಟವನ್ನು ಕೊಟ್ಟ. ಅತ್ಯಂತ ಅಮೂಲ್ಯವಾದ ಅವಕಾಶ, ಹಿಂದೆ ರಾಮನಿಗೆ ಬಂದಿರಬಹುದಾದ ಅವಕಾಶ ನಿನಗೆ ಈಗ ಬಂತು. ಅದನ್ನು ನೀನು ಕೈ ಚೆಲ್ಲಿ ಓಡಿಸಿಬಿಟ್ಟೆ. ಯಾಕೆ ನಿಮ್ಮನ್ನು ದೂರುವುದು? ಕೌರವ ತಿಲಕ ನಿಮ್ಮ ಮೂವರ ನಂಬಿ ಕೆಟ್ಟ. ನಿಮಗೆಲ್ಲ ಅಷ್ಟುಂಟು ಅಂತಾದರೆ ಅಕ್ಷೋಹಿಣೀಪತಿಯಾದಂತಹ ಮದ್ರಭೂಪಾಲನಾದ ನನಗೂ ಸ್ವಾಭಿಮಾನ ಬಹಳ ಉಂಟಯ್ಯ. ಭೀಷ್ಮಾಚಾರ್ಯರು ಕೌರವನನ್ನು ಮುಗಿಯುವುದಕ್ಕೆ ದೊಡ್ಡ ಒಂದು ಹೊಂಡ ತೊಡಿ. ದ್ರೋಣಾಚಾರ್ಯರು ಅದೇ ಕೌರವನನ್ನು ಹೊಂಡಕ್ಕೆ ಸದೇಹ ಸಜೀವ ದುಡಿ ಹಾಕಿ ನೀನು ಮಣ್ಣು ಮುಚ್ಚುವ ಕೆಲಸ ಮಾಡಿ. ಈಗ ನನಗೆ ಒಂದು ಕೆಲಸ ಉಳಿದಿದೆ. ಅದರ ಮೇಲೆ ಒಂದು ತುಳಸಿ ನೆಟ್ಟು ಕೌರವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಶ್ರದ್ಧಾಂಜಲಿ ಅರ್ಪಿಸುವುದು ಮಾತ್ರ. ಅದಷ್ಟನ್ನು ಮಾಡಿದ್ದೇನೆ. ನನ್ನ ಕರ್ತವ್ಯ ನನಗೆ ಮುಗಿಯಿದೆ. ಇನ್ನು ಮುಂದೆ ನಾನೇನು ಮಾಡಬೇಕು ಎನ್ನುವುದನ್ನು ನಾನು ನಿರ್ಧರಿಸ್ತೇನೆ. ಈ ಚಮ್ಮಟ್ಟಿಗೆ ತೆಗೆದು ನಿನ್ನ ಸತ್ರ ನಿನ್ನ ಹೆಣ ತಕೊಂಡು ಹೋಗ್ಲಿಕ್ಕೆ ಆದ್ರೆ ಬರ್ತೇನೆ ಜನತೆ. ಉನ್ನತ ಕನ್ನದ ಮೂಗರು ತಾನೇ ತನ್ನ ರಥವನ್ನಡೆದುತ್ತ ಇದಿರಾದ ಮೀನಜ ಸಾರಥ್ಯವಂತಹ ಮಾದೇಶ ನಡೆದಿವೆ. ಇನ್ನೇನು ಮಾಡುವುದು ಎಂಬ ಹಾಗೆ ಹಿಂದೆ ಮುಂದೆ ಆಲೋಚನೆ ಮಾಡಲಿಕ್ಕೆ ಮಹಾರಥಿಯಾದವನು ತಾನೇ ಸಾರಥಿಯಾಗಿ ತಾನೇ ರಥಿಕನಾಗಿ ಯುದ್ಧ ಮಾಡಬೇಕಾದ್ದು ಮಾಡಲು ಸಮರ್ಥನೇ ಸಾರಥಿ ಆಗ್ತಾನೆ. ಆದ್ದರಿಂದಲಾಗಿ ನಾನೇ ಸಾರಥಿಯಾಗಿ ನಾನೇ ರಥಿಕನಾಗಿ ಏನ ಮಾಡು ದೈವವೇ ನನ್ನಲ್ಲ ನೃಪತಿ ರಣದ ಅಭಿಮಾನಿ ದೇವತೆ ಮುಳಿದಳು ಇಂದಿಗೆ. ರಣದ ಅಭಿಮಾನಿ ದೇವತೆ ಮುಳಿದಳಿಂದಿಗೆ ಎನ್ನುತ್ತ ಚಿಂತಿಸಿದ ಏನ ಮಾಡೋದೆನ್ನು ಅಕಟ ಏನು ಮಾಡೋಣ ಎಂಬ ಹಾಗೆ ಅರ್ಥವಾಗುತ್ತಾ ಇದೆ. ಯುದ್ಧ ಮಾಡ್ತಾ ಇದ್ದ ಹಾಗೆ ಅದು ರಥವನ್ನು ಯಾವ ಭೂಮಿಗಾಗಿ ನಾವು ಯುದ್ಧ ಮಾಡಿದ್ದೇವೋ ಅಂತಹ ಭೂಮಿಯೇ ರಥವನ್ನು ಮುಗಿದ್ದಾಳೆ ಅಂದ ಮೇಲೆ
ನಮಗೆ ಉಳಿದಳು ಎಂಬುದಕ್ಕೆ ಬೇರೆ ಬೇಡವಲ್ಲ ನೃಪತಿ. ಆ ಬಗ್ಗೆ ಪಶ್ಚಾತ್ತಾಪವಾಗುತ್ತಾಗಿದೆ. ನಾನೇನು ಮಾಡಬೇಕು, ಏನು ಮಾಡಬೇಕು? ಸರಿ. ಭಾನುಸುತ ರಥವಿಳಿದೋ ರಥವಿಳಿದು ಕುಂತಿ ಸೂರುವಿನ ಮಗ ನೋಡಿ ನೀತಿ ವಿಧಾನದಲ್ಲಿ ತಾನೊರೆದ ಸರ್ವರು ಮೆಚ್ಚುವಂದದಲ್ಲಿಯೇ ಎಲೆ ಪಾತ್ರ ನೀ ಕೇಳು ಒಲಿದನ್ನ ಮಾತ ಎಲೆ ಪಾರ್ಥ ನೀ ಕೇಳು ಒಲಿದನ್ನ ಮಾತನ ಛಲನಗೆ ಸೋಮಕುಲ ಧರ್ಮಜಾತ ನೆಲದಲ್ಲಿ ಹೂಳಿದು ಮಳಿಸಿತು ರಥವು ನೆಲದಲ್ಲಿ ಹೂಳಿದು ಮಳಿಸಿತು ರಥವು ಕಲಗೆ ಕಾರುವರಿಗೆ ಅಲಸದು ಮತವು ಎಲೆ ಪಾರ್ಥ ನೀ ಕೇಳು ಒಲಿದೆನ್ನ ಮಾತಾದ ಪಾರ್ಥ ಬರಿಗೈಯಲ್ಲಿ ಬಂದಿದ್ದೇನೆ. ನಿನ್ನೆ ಇದರವರೆಂದಿದ್ದೇನೆ. ಅದಾ ಮಾಡು ನನ್ನ ರಥವನ್ನು ಭೂಮಿ ಆ ರಥವನ್ನು ಮೇಲೆ ಎಳೆಯಬೇಕು ಎಂಬ ಹಾಗೆ ಹಟ್ಟಿದಂತಹ ಕುದುರೆಗಳು ಪ್ರಯತ್ನ ಪಡುತ್ತಾ ಇದ್ದಾರೆ. ಬಾಯಿಂದ ಹೊರೆ ಹೊರೆ ಕಾಡ್ತಾ ಇದ್ದಾರೆ. ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ನನಗೆ. ಆದರೆ ನಿರಾಯುಧರಂತಹ ಮಾನವನ್ನ ಇದರು ಆ ರಥವೂ ಹೀರನಾಗಿ ಯುದ್ಧ ಮಾಡುವುದೆಂದು ಇದಕ್ಕೋಸ್ಕರವಾಗಿ ನೀನು ಯಾರು, ನಿನ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ. ಓ ಧರ್ಮರಾಜನ ತಮ್ಮನೇ, ಇದೋ ಒಂದು ಮಾತು ನನಗೆ ಕೊಡು. ನಿನ್ನ ಸರಿಸಾಟಿಯಾಗಿ ಯುದ್ಧ ಮಾಡಿ ನಿನ್ನನ್ನು ಗೆಲ್ಲುವುದೋ ನನ್ನನ್ನು ನೀನು ಗೆಲ್ಲುವುದೋ ಆಮೇಲೆ ನೋಡೋಣವಂತೆ. ರಥವನ್ನು ಎತ್ತಿ ಇಲ್ಲಿ ಬರುವುದಕ್ಕೆ ನನಗೆ ಅವಕಾಶವನ್ನು ಕೊಡ್ತೀಯೇನೆಯ? ವಸುದಿಗಿಳು ಕೆಲವು ಚಾಪವ ಬಳಿಕ ರಾಧೆಯ ನಸು ತಿರುಗಿ ಬಾಗಿ ಮಂಡಿಯ ನೋರಿ ಗಾಲಿಯ ಬಿಡಿದೆಂದು ತಿರೆ ಕಾಣುತ್ತ ಗಾಲಿಯ ಬಿಡಿದೆಂದು ತಿರೆ ಕಾಣುತ್ತ ವೈರಿಗಳಿಗೆ ಆಪತ್ತು ಎಸಗಿದಾಗಲೇ ಕೊಲ್ಲಲು ಬೇಕು ಎಂಬುದರ ಸುಗಳ ಕಥನಾದ ನೀತಿ ತೊಡು ದಿವ್ಯ ಮಗಾತವನೇ ಮುರವೈರಿ ಗರ್ಜಿಸಿದನು ಗಾಂಧೀವಿಯೇ. ಕಾರ್ಯಕಾರ್ಯ ವಿವೇಚನೆ ಇಲ್ಲದೆ ಯಾವುದೇ ಒಂದು ಕೆಲಸವನ್ನು ಮಾಡಬಾರದು. ಕರ್ಣನೇನೋ ಬಂದು ನಿನ್ನಲ್ಲಿ ಯಾಚಿಸಿದ, ಅವಕಾಶ ಕೊಡು. ಮುಂದೆ ಮುಂದೆ ಯೋಚಿಸಲಿಲ್ಲ, ನನ್ನಲ್ಲೊಂದು ಮಾತು ಕೇಳಲಿಲ್ಲ, ಅವಕಾಶವನ್ನು ಕಲ್ಪಿಸಿಕೊಟ್ಟೆ ಅಲ್ಲ. ಅವ ಯಾರು? ನಿನ್ನ ವೈರಿ. ವೈರಿಗಳಿಗೆ ಆಪತ್ತು ಬಂದಾಗಲೇ ಅವರನ್ನು ಕೊಲ್ಲುವುದು ಹಸನಾದ ನೀತಿ. ಆದ್ದರಿಂದ ಕೊಡು ಶರವನ್ನು ಕೊಲ್ಲು. ನಾವು ನಡೆಸುತ್ತಿರುವಂತಹ ದ್ವೈರಥ ಯುದ್ಧದಲ್ಲಿ ನನಗೆ ಸಮಾನ ಬಲವುಳ್ಳವನಾಗಿ ಕಾದಾಡುವೆನೆಂದು ಬಂದಿದ್ದ ಕರ್ಣ ರಥವನ್ನು ಮೇಲೆತ್ತಿ ಮತ್ತೆ ದ್ವಂದ್ವ ಯುದ್ಧಕ್ಕೆ ಅಣಿಯಾಗಲಿ ಎಂದು ಧನುಸ್ಸನ್ನು ಮಧುರವಾಗಿ ಮಾತುಗಳನ್ನಾಡುತ್ತಿರುವ ನೀನು ಗರ್ಜಿಸುತ್ತಿರುವೆ. ನಾನವನನ್ನು ನೋಡಿದೆ. ನೋಡಿದೆಯಾ? ಸಾಯಕಗಳಿಲ್ಲ ನಮಗೆ ಸಾಯಕಗಳಿಲ್ಲ ನಮಗೆ ಕರದೊಳಗಾಯತದ ಧನುವಿಲ್ಲ ಕರದೊಳಗೆ ಆಯತದ ಧನುವಿಲ್ಲ
ಪರಿದೆರಿರಾಯುಧನ ಕೊಲು ಎದ್ದಡೆತ್ತೆ ನೋಡು ಮನದೊಳಗೆ ಬಾಯ ಬಿಡುತ್ತಲಿ ರಥವನೆಳೆದೇನು ವಿನೋದವನ ಮೇಲೆ ಬಾಯ ಬಿಡುತ್ತಲಿ ರಥವನೆಳೆದೇನು ನಿಲ್ದವನ ಮೇಲೆ ಉರುಗಾಯ ತೋರುವನಾರು ನೀ ನಿಷ್ಕರುಣಿ ಹೋಗಿಂದ ಕೃಷ್ಣ ರಾಮಜನಕನಾಗಿರುವ ನಿನ್ನ ಮಾತುಗಳನ್ನು ಕೇಳಿದೆ, ಕರ್ಣನನ್ನು ನೋಡಿದೆ. ಭಗವನ್ ಏನು ದಯಾ ರಸಾರ್ದ್ರ ನಯನನಾದ ನಿನ್ನನ್ನು ನೋಡುತ್ತಿದ್ದಂತೆ ಕರ್ಣನ ಬಗೆಗೆ ಕರುಣೆ ಮತ್ತೆ ಹುಟ್ಟುತ್ತಿದೆ. ನನ್ನೊಡನೆ ಸರಿಸಾಟಿಯಾಗಿ ಹೋರಾಡುವುದಕ್ಕೆ ಬಂದವ. ಅವನ ಕೈಯಲ್ಲಿ ಧನುಸ್ಸಿಲ್ಲ, ರಥವನ್ನು ಮೇಲೆತ್ತಲಾರದೆ ಬಾಯ್ಬಿಟ್ಟು ಹಾ ಹಾ ಎನ್ನುತ್ತಿದ್ದಾನೆ. ಆಯುಧಗಳಿಲ್ಲದ, ರಥವಿಲ್ಲದ ಇವನ ಮೇಲೆ ನಾನು ಶರವನ್ನು ಪ್ರಯೋಗಿಸಲಿ. ಕೃಷ್ಣ, ಅವನ ದಯನೀಯ ಸ್ಥಿತಿ ಯಾರ ಹೃದಯದಲ್ಲಾದರೂ ಅವನ ಮೇಲೆ ಅನುಕಂಪವನ್ನುಂಟು ಮಾಡಿ ನೀನು ನಿಷ್ಕರುಣೀಯಾಗಿ ಪಾಷಾಣಮೂರ್ತಿಯಾದೆಯಾ ಸ್ವಾಮಿ. ಯಾಕಿಂತಹ ಮಾತು? ನೋಡು ಮಂದಮತಿ ಸೂದ ಸುದ ಇವ ನಿನ್ನ ಮಾಧವನೇ ಹಂದೆ ಉಲಗಿಡುಕ ನೀನೇ ಸುಮರುಗುವೆ ಸಾಕು ಪಿಂದಣರಣಾಕದೊಳಗೆ ಕಂದನ ಅಭಿಮನ್ಯುವು ಎಸವ ಸಂಬಂಧವ ನೋಡಿದಡೆ ಬಿಡು ವ್ರತ ಪಂಥೋತನಮೋ ಬಳಿಕದನು ಬಿಡು ದುಡುದು ವ್ಯಮಾರ್ಗಣವನಿಗೆಂದನು. ಯಾರು ಯಾರ ಬಗ್ಗೆ ಕನಿಕರವನ್ನು ತೋರಿಸಬೇಕು? ಒಬ್ಬ ಇನ್ನೊಬ್ಬನ ಬಗ್ಗೆ ಕನಿಕರವನ್ನು ತೋರಿಸುವವನಲ್ಲಿ ಮಾತ್ರ ನಾವು ಕನಿಕರವನ್ನು ತೋರಿಸಬೇಕು. ಆ ಗುಣ ಸ್ವಭಾವ ಅವನಿಗಿಲ್ಲ ಅಂತಾದ್ರೆ ಆ ಗುಣ ಸ್ವಭಾವ ನಿನಗೆ ಯಾಕೆ ಬೇಕು? ನಮ್ಮೊಳಗೆ ಏನೋ ಒಂದು ಸಂಬಂಧವಿದೆ ಅಂತ ನನಗೆ ಅನಿಸ್ತದೆ. ಸಂಬಂಧ ಇದೆ. ಸಂಬಂಧವನ್ನು ಹೇಳಿದ್ರೆ ಹೆಚ್ಚು ಹೊತ್ತು ಹೋಗುವುದಿಲ್ಲ. ಯಾಕೆ? ಕಂದನ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿ ಕಾಡಾಕಾಡಿಯಾಗಿ ಹೋರಾಡುತ್ತಿರುವಾಗ ಹಿಂಬದಿಯಿಂದ ಬಂದು ಆಯುಧವನ್ನು ಮುಕ್ಕಡಿಗೊಳಿಸಿ ನಿನ್ನ ಮಗನಂತ ಅಭಿಮನ್ಯುವನ್ನು ಕೊಂದಂತಹ ಹಂದ ಈತ. ನಿನ್ನಾನೆ ಕುಸಿದುದು ಕೇಳು ನೃಪನೇ ನಿನ್ನಾನೆ ಕುಸಿದುದು ಕೇಳು ಕುಳುಗುಳ ಕಾನೋಡೆ ಕೈಕಾಲು ನಡುಗಿತು ಧೈರ್ಯ ಸಿರಿ ತೊಲಗಿ
ಹೀನನಾದನು ಕೌರವೇಶ್ವರ ಹೀನನಾದನು ಏನು ಗತಿಯೋ ಹರಗರ ಮಗ ದೇವ ಮಗ ದೇವ ಈ ನಿರೋಧಕ್ಕೆ ಕಾದೆ ಏನು ತಡಲಿದನು ಕರ್ಣ ಶಿವ ಶಿವ ಸಮರದೋಳು ಕೈ ಸೋತೇನಲ್ಲ ಶಿವ ಶಿವ ಸಮರದೋಳು ಕೈ ಸೋತೇನಲ್ಲ ಭುವನೇಶ ಮಾತೆಯೋಳ್ ಕುವರನೋಳಿನ ಆಪತ್ತಿಗಾಗುವನೆಂದು ಸಲಗಿದನು ಶಿವ ಶಿವ ಸಮರದೋಳ್ ಕೈ ಸೋತನಲ್ಲ ಶಿವ ಶಿವ ಶಿವನೇ ಹರ ಮಹಾದೇವ ಸ್ವಾಮಿ ಪರಮೇಶ್ವರ ನನಗೆ ಈ ದುರವಸ್ಥೆಯನ್ನು ಯಾಕೆ ತಂದೊಡ್ಡಿದೀಯಾ ಸ್ವಾಮಿ ಯುದ್ಧ ಮಾಡಬೇಕು ಏಳಬೇಕು ಎಂಬ ಹಾಗೆ ಮನಸ್ಸು ಹೇಳ್ತಾ ಇದೆ ಕೈಕಾಲು ನಡುಗುತ್ತಾ ಇದೆ ಎದೆ ಹೊಡ್ಕೊಳ್ತಾ ಇದೆ ಬೇಡ ಬೇಡ ಅನ್ನುತ್ತಾ ಇದೆ ಎದ್ದು ನಿಲ್ಲಲು ಚೈತನ್ಯವಿಲ್ಲ ನನಗೆ ಯಾಕೆ ಈ ರೀತಿ ಒಂದು ವಿಧಿಯನ್ನು ತಂದುಕೊಂಡಿಯ ಸ್ವಾಮಿ ಅಪ್ಪ ಓ ಪೌರವೇಶ್ವರ ನಿನ್ನಾನೆ ಕುಸಿದುದು ಎಂಬ ಹಾಗೆ ನಾನು ಅವರಲ್ಲಿ ಹೇಳಿಕಾಗ್ತದೆಯೇ ನನ್ನ ಈ ಸ್ಥಿತಿಯನ್ನು ನೋಡಿ ಮಂಗಲಿಕ್ಕಿಲ್ವಿ ಅಂತಹ ಪೌರವೇಶ್ವರ ಏನು ಮಾಡ್ತಾನೆ ಅವನಿಗೆ ಗತಿ ಯಾರು ಆಪತ್ತಿಗಾಗುವ ಕರ್ಣ ಎಂಬ ಹಾಗೆ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನನ್ನು ಸಾಕಿದ ಆಟದಲ್ಲಿ ಕರ್ಣ ಊಟದಲ್ಲಿ ಕರ್ಣ ಮೃಗಯ ಬೇಟೆಯಲ್ಲಿ ಕರ್ಣ 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 ಹೊಗಲಿ ಅವನಿಗೆ ತೀರದು ನನ್ನನ್ನು ಎಷ್ಟು ಕೊಂಡಾಡಿದರೂ ಅವನಿಗೆ ಸಾಕಾಗೋದಿಲ್ಲ ಅಂತಹ ಆ ಸ್ವಾಮಿ ನನ್ನ ಈ ಸ್ಥಿತಿಯನ್ನು ಕೇಳುವಾಗ ಏನು ಮಾಡ್ತಾನೆ ಹೇಗೆ ಉಳಿಯುತ್ತಾನೆ ಆಗೋದಿಲ್ಲ ಅಹೋ ನನಗೆ ಆ ದಿನದ ಅದೇ ಕಲ್ಪನೆ ಬರುತ್ತಾ ಇದೆ ಪರೀಕ್ಷಾ ರಂಗದಲ್ಲಿ ಎಲ್ಲರಿಗಿಂತ ದೊಡ್ಡವ ಆ ಅರ್ಜುನ ಅಂದವಾಗ ನಾನು ಹೋಗಿ ಪರಾಕ್ರಮವನ್ನು ಬೆರೆಸಿದಾಗ ಕೃಪಾಚಾರ್ಯರು ಹೇಳಿದಂತಹ ಮಾತು ಸೋತ ಕುಮಾರ ಇವ ಸರಿತಾಟಿಯಲ್ಲ ಯಾವನಿವನು ಎಂಬ ಹಾಗೆ ಯಾರಾದರೂ ಆವಾಗ ಎದ್ದು ಬಂದರೆ ನನ್ನನ್ನು ಸಾಂತ್ವನ ಪಡಿಸಿದರೆ ಕೌರವೇಶ್ವರನೇ ಎದ್ದು ಬಂದ ರಾಜನಿಗೆತ್ತಡ ಜಾತಿ ಇನ್ನು ಮುಂದೆ ನೀನು ಅಂಗಾಧಿಪ ಎಂಬ ಹಾಗೆ ಅಂಗರಾಜ್ಯವನ್ನು ಕೊಟ್ಟ ಯಾಕಾಗಿ ಆಪತ್ತಿಗಾಗ್ತಾರೆ ಎಂಬ ಹಾಗೆ ಈಗ ಆಪತ್ತಿಗಾಗೋದಿಲ್ಲ ಕೈಕಾಲು ನಡುಗುತ್ತಾ ಇದೆ ಈ ರೀತಿ ಆಗಬೇಕಾದರೆ ಕಾರಣ ಏನು ಮನಸ್ಸು ಹಿಂದಕ್ಕೆ ಹೋಗ್ತಾ ಇದೆ ಮೊನ್ನೆ ಪರೀಕ್ಷಾ ರಂಗದಲ್ಲಿ ಆ ದ್ರೌಪದಿ ತಾನು ರಜಸ್ವರ ಎಂದು ಹೇಳಿದರು ಕೇಳದೆ ದುಶ್ಯಾಸನ ಎಳೆದು ತಕ್ಕ ಅವಳ ಸೀರೆಯನ್ನು ಹೇಳುವಾಗ ನನ್ನ ಸ್ವಾಮಿಗೆ ಸಂತೋಷವಾಗಲಿ ಎಂಬ ಹಾಗೆ ನಾನು ಕೈ ತಟ್ಟಿ ನಗಾಡಿದೆ ಪತಿವ್ರತಿಗಾಗುವಂತಹ ಈ ಮಾನಭಂಗದ ಸ್ಥಿತಿಯನ್ನು ನೋಡಿ ಕೈ ತಟ್ಟಿ ನಗಾಡಿದವನಿಗೆ ಈ ಹೊತ್ತಿನಲ್ಲಿ ಕೈಕಾಲು ನಡುಗದೆ ಮತ್ತೇನಾದೀತು ಅತಿರಥ ಮಹಾರಥನನ್ನು ಕೂಡ ಖಂಡಿಸದೆ ಯುದ್ಧ ಮಾಡುತ್ತಿದ್ದಂತಹ ಆ ಅಭಿಮನ್ಯು ಅವನ ಬಿಲ್ಲನ್ನು ಹಿಂದಿನಿಂದ ಮುಕ್ಕಡಿಗೊಳಿಸಿದೆ ಅಂತಹ ಬಾಲವತೆಗೆ ಪ್ರೇರಕನಾದಂತಹ ನನಗೆ ಈಗ ಈ ರೀತಿ ಕೈಕಾಲು ಏನಾಗಿತ್ತು ಏನು ಮಾಡಬೇಕು ಹೇಗಿರಬೇಕು ಎಂಬ ಹಾಗೆ ಅರ್ಥವಾಗುತ್ತಾ ಇಲ್ಲ ಹೀಗೆಲ್ಲ ಆಗಲಿಕ್ಕೆ ಮುಖ್ಯ ಕಾರಣ ಯಾರು ಎನ್ನ ಕುಲವ ಕೃಷ್ಣನು ಎಚ್ಚರಿಸಿತ ಎನ್ನೊಡೆಯರ ಕೊಂದನು ಇನ್ನೆನ್ನು ಅಗಲುವೆನು ಕೌರವರಿಗೆ ಎನ್ನಂತ ಮಿತ್ರರಾರೆಂದು
ಹೋದೆನಲ್ಲ. ಶಿವ ಶಿವ ಆ ನನ್ನನ್ನು ಕೊಂದವ ಮತ್ಯಾರು ಅಲ್ಲ, ಶ್ರೀಕೃಷ್ಣ ಶ್ರೀಕೃಷ್ಣ. ಈ ದಿನ ಅಲ್ಲ, ಅಂದು ಅಂದು ನನ್ನನ್ನು ಕೊಂದಿದ್ದಾನೆ. ಸಂಧಾನಕ್ಕಾಗಿ ಬಂದಂತಹ ಆತ ಎಲ್ಲರನ್ನು ಹಿಂದಿರುಗಿ ಹಾಗೆ ನನ್ನನ್ನು ಬಾ ಬಾ ಎಂಬ ಹಾಗೆ ಕರೆಕರೆದು ಏಕಾಂತವಾದ ಸ್ಥಳದಲ್ಲಿ ಕರ್ಣ ಬಾ ನನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರು ಎಂಬ ಹಾಗೆ ಹೇಳಿದೆ. ಸ್ವಾಮಿ, ನೀನು ಪರ್ವತ, ನಾನು ಪ್ರಪಾತ, ನಾನೊಬ್ಬ ಸೂತಕುಮಾರ, ದೇವಾದಿದೇವ. ನಿನ್ನ ಮೈ ಸೋಂಕರ ನನಗೆ ಅಪರಾಧ ಆಗಲಿಕ್ಕಿಲ್ಲ, ನಿನಗೆ ನಾನು ಅವಮರ್ಯಾದೆ ಮಾಡಿದ ಹಾಗಾಗ್ತದೆ ಎಂಬ ಹಾಗೆ ಆವಾಗ ಹೇಳಿದ್ದು. ನೀನು ರಾಧೇಯ ಅಲ್ಲ, ನೀನು ದ್ರೌಪದಿ. ನನ್ನ ಕಥೆಯನ್ನು ಹೇಳಿ. ತಾಯಿ ಕುಂತಿದೇವಿ ನಿನ್ನ ತಾಯಿ, ನಿನ್ನ ಜೀವನಾಡು ಹೀಗೆ ಹೀಗೆ ಎಂಬ ಹಾಗೆ ಕಣ್ಣು ಕಟ್ಟಿದ ಹಾಗೆ, ಕಣ್ಣಿಗೆ ಕಟ್ಟುವ ಹಾಗೆ ಹೊಳೆಯಲ್ಲಿ ತೇಲಿಬಿಟ್ಟಂತಹ ರಾಧೆ ಹಾಗೆ ಇಲ್ಲೇ ಮದುವೆ ಕುಡಿದೆ ಎಂಬ ಹಾಗೆ. ಹಾಗಾದರೆ ಕುಂತಿದೇವಿ ನಿನ್ನ ತಾಯಿ, ನಾನು ಹೇಳ್ತೇನೆ ನನ್ನ ಜೊತೆಯಲ್ಲಿ ನೀನು ಬಾ, ನಡುವೆ ಗದ್ದುಗೆಯನ್ನು ನೀನು ಏರು. ಬಲದಲ್ಲಿ ಪಾಂಡವ, ಎಡದಲ್ಲಿ ಕೌರವ, ನಡುವೆ ನೀನು ಏರಿದೆ ಎಂದಾದರೆ ನಿನ್ನನ್ನು ಓಲೈಸ್ತಾರೆ. ಬಾ, ನಾನು ನಿನ್ನನ್ನು ಅಧಿಕಾರಿಯನ್ನಾಗಿ ಮಾಡ್ತೇನೆ ಎಂಬ ಹಾಗೆ ನಾನು ಕೈ ಮುಗಿದು ಹೇಳಿದೆ. ಸ್ವಾಮಿ, ಯಾವಾಗ ನಾನು ಯಾರು ಎಂಬ ಹಾಗೆ ನನಗೆ ತಿಳಿಯಬೇಕಿತ್ತು ಆವಾಗ ತಿಳಿಯಲಿಲ್ಲ. ಈಗ ತಿಳಿದು ಉಪಯೋಗ ಇಲ್ಲ. ನನ್ನನ್ನು ಬದುಕಿಸಿದ್ದು ಕೌರವನನ್ನು ಬದುಕಿಸಬೇಕಾದ್ದು ನನ್ನ ಧರ್ಮ. ಆದ್ದರಿಂದಲಾಗಿ ನೀನು ದೇವರು, ನೀನು ಎಲ್ಲವನ್ನೂ ಮಾಡ್ತೀಯ, ನಮಗೆ ಸಾಧ್ಯ ಇಲ್ಲ. ಆದ್ದರಿಂದ ಸ್ವಾಮಿ, ನನಗೆ ನೀನು ಹೇಳಬೇಡ, ನಾನು ಕೇಳೋದಿಲ್ಲ ಅನಿಸಿಕೊಳ್ಳಬೇಡ. ನಿನಗೆ ಬೇಕಾಗಿ, ಕೌರವನಿಗೆ ಬೇಕಾಗಿ ಈ ಪ್ರಾಣವನ್ನು ಸಮರ್ಪಣೆ ಮಾಡುತ್ತೇನೆ ಎಂಬ ಹಾಗೆ. ಹಾಗಾದರೆ ಪಾಪ ಆ ಹುಡುಗ ಅರ್ಜುನನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾನು ಬಾಣ ಬಿಲ್ಲನ್ನು ಎತ್ತಿ ಬಾಣ ಪ್ರಯೋಗ ಮಾಡಿದವಾಗ ನನ್ನ ಮನಸ್ಸಿನ ಮೂಲೆಯಲ್ಲಿ ಹೇಳಿಕೊಳ್ತಾ ಇದೆ, ಕರ್ಣ, ನಿನ್ನ ತಮ್ಮ, ನಿನ್ನ ತಾಯಿಯ ಹೊಟ್ಟೆಯಲ್ಲಿ ನಿನಗಿಂತ ಮತ್ತೆ ಹುಟ್ಟಿ ಬಂದವ, ಕೊಲ್ಲುತ್ತೀಯ ಮಗನೇ, ಕೊಲ್ಲಬೇಡ, ತಮ್ಮನನ್ನು ನೋಯಿಸಬೇಡ ಎಂಬ ಹಾಗೆ. ಅವನಿಗೆ ನಾನು ಅಡ್ಡ ಅಂತ ಗೊತ್ತಿಲ್ಲ, ನಾನೀಗ ಅವ ತಮ್ಮ ಅಂತ ಗೊತ್ತುಂಟು. ಏನು ಮಾಡ್ಲಿ ಸ್ವಾಮಿಗೆ ಹೇಳಿದ ಹಾಗೆ ಕೊನೆಯಲ್ಲಿ ನನ್ನ ಪ್ರಾಣ ಅವನಿಗೆ ಸಮರ್ಪಣೆ ಮಾಡುವುದು ಒಳ್ಳೆಯದು. ಕೃಷ್ಣ ಸೂರ್ಯ ಸುತನ ಕೂಡೆಯೇ ತ್ಯಾಗದೊಳಗೆ ನಿರ್ಮಲಿಯೇ ಕುಂದುಗಾಡಿರುವುದನ ವೈತಾಂತ್ಯವಿರಲಿಗೆ ಬೇಕೆಯ ಇದು ಪೂರೈಸುವುದು ರಾಧೆ. ಪ್ರಾಣಸೂರನೆಂದು ಖ್ಯಾತಿವೆತ್ತಕ್ಕ ಕರ್ಣ, ಏನಾದ್ರೂ ದಾನ ಕೊಡಪ್ಪ, ಏನಾದ್ರೂ ದಾನ ಕೊಡು. ಸ್ವಾಮಿ, ತಾವು ನಾನಷ್ಟು ದಾನ ಮಾಡಿದ್ದೇನೆ ಎಂಬ ಹಾಗೆ ನೀವು ಕಂಡಿದ್ದೀರೋ ಗೊತ್ತಿಲ್ಲ, ಕೇಳಿರಬಹುದು. ಆದ್ರೆ ಈ ಹೊತ್ತು ನೋಡ್ಬೋದಲ್ಲ, ಏನು ಇಲ್ಲದಂತಹ ನಾನು ಈ ಯುದ್ಧ ಭೂಮಿಯಲ್ಲಿ ಏನೆಂದು ದಾನವನ್ನು ಕೊಡ್ಲಿ ಹೇಳಿ? ಏನು ದಾನ ಕೊಡ್ಲಿ? ಕೊಡಬೇಕು ಅಂತ ಮನಸ್ಸಿದಂತೆ ಕೊಡುವ ಸೊತ್ತು ನಿನ್ನಲ್ಲುಂಟಪ್ಪ. ನನ್ನಲ್ಲಿ ಇದೆಯೇ? ಹೌದು, ನನ್ನಲ್ಲಿ ಇದೆ ಅಂತಾದ್ರೆ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುವ ನಾನೆಲ್ಲ ಖಂಡಿತ ಕೊಡ್ತೇನೆ. ಹಾಗಿದ್ರೆ ನಿನ್ನ ಕಿವಿಯಲ್ಲಿ ಕರ್ಣಕುಂಡಲ ಉಂಟಲ್ಲ, ಅದನ್ನು ತೆಗೆದುಕೊಡಪ್ಪ. ವಿಪ್ರನಲ್ಲಿತ ಸಾಕ್ಷಾತ್ ಸುಪ್ರಸನ್ನನೆಂದು ತಿಳಿದು ವಿಪ್ರನಲ್ಲಿತ ಸಾಕ್ಷಾತ್ ಸುಪ್ರಸನ್ನನೆಂದು ತಿಳಿದು ತಿಳಿದೆ ಕುಂಡಲ ಸುಪ್ರತಾಪನ ಕುಡಲು ಧಾರೆ ಪ್ರವಾಗಿಸದೇ ಇದ್ದರೆ ಅದು ಅಪ್ರಯೋಜಕ ಅಪ್ಪುದೆಂದರು. ವಿಪ್ರನಲ್ಲಿತ ನನ್ನ ಕಿವಿಯಲ್ಲಿಯೇ ಕುಂಡಲಾಗಿದೆ ಎಂಬುದನ್ನು ತಿಳಿದವರು ಮೂವರು ಮಾತು. ಒಂದು ಜನ್ಮಕ್ಕೆ ಕಾರಣ ಅಂತಹ ತಾಯಿ, ಮತ್ತೊಬ್ಬ ತಂದೆ ಸೂರ್ಯನು, ತಾಯಿ
ಇದ್ದೀರಿ. ಮತ್ತೊಬ್ಬ ಯುವ ಕೃಷ್ಣ, ತಾಯಿ ತಂದೆಗಳು ಮಗನ ಮರಣವನ್ನು ಹಾರೈಸಬೇಕು. ಇವರಿಗೆ ಬೇಕಾದ್ದು ಮರಣ, ಇವರಿಗೆ ಕಾಣ್ತದೆ ಅಂದ ಮೇಲೆ ಸಾಯುವ ಹೊತ್ತಿಗೆ ಕೃತಾರ್ಪಣೆ ಮಾಡಬೇಕಾದ ನನ್ನ ಕರ್ತವ್ಯ. ಇದು ಇದು ನನ್ನ ಕಣ್ಣ ಕೊಂಡಲ ಬೇಕಲ್ಲ. ಕಣ್ಣ, ನೀನು ದಾನ ಮಾಡಿ ಅಭ್ಯಾಸ ಇಲ್ಲದವನಾಗಿ ವರ್ತಿಸ್ತಾ ಇದೆಯಲ್ಲಪ್ಪ. ದಾನಕ್ಕೆ ದಾರೇ ಪ್ರಧಾನ ಅಲ್ವಾ? ದಾರೇ ಕೊಟ್ರೆ ಪ್ರಯೋಜನ ಉಂಟು. ನಾನೇನು ಇದುವರೆಗೆ ದಾನ ಕೊಡದವ ಎಂಬ ಹಾಗೆ ಭಾವಿಸಿದೆ. ದಾನಕ್ಕೆ ದಾನ ಪ್ರಧಾನ ಎಂಬ ಹಾಗೆ ಗೊತ್ತಿದೆ. ಇಲ್ಲಿ ರಕ್ತ ಮತ್ತು ನೀರು ಇಲ್ಲವಲ್ಲ ಸ್ವಾಮಿ, ಏನು ಮಾಡ್ತೀವಿ? ಏನು ಮಾಡ್ತೀವಿ? ಅಯ್ಯ, ನೀರಿಲ್ಲ ಎಂದು ಬರಿದೆ ನೀನು ಯಾಕೆ ಬರದುವೆ? ನಿನ್ನ ಎದೆಯಲ್ಲಿ ಅಮೃತ ಕಲಶ ಉಂಟಲ್ಲ, ಅದನ್ನೇ ತೆಗೆದುಪ್ಪ. ನನ್ನ ಎದೆಯಲ್ಲಿ ಅಮೃತ ಕಲಶ ಇರೋದು ಕೃಷ್ಣನಿಗೆ ಒಬ್ಬರಿಗಲ್ಲದೆ ಮತ್ತೆ ಯಾರಿಗೂ ಗೊತ್ತಿಲ್ಲ ಸ್ವಾಮಿ. ತಾನು ಕೃಷ್ಣ ಎಂಬುದನ್ನು ಕನ್ನಡ ತಿಳಿಯಲೇ ಎಂಬ ಹಾಗೆ ಈ ರೀತಿ ಹೇಳ್ತಾ ಇದ್ದೀಯ. ಬೇಕೇ ನಿನಗೆ ಅಮೃತ ಕಲಶೆಯಿಂದ ಧಾರೆಯನ್ನು ಕೊಡಬೇಕೇ? ನಾನು ಕೊಡ್ತೇನೆ ಕೃಷ್ಣ. ನಾನು ಯಾರೆಂದು ಪಾತನನ ಕೈ ತೆಗೆದು ಬಿಡು. ದೇವಿ ಅಂಜನಾಸ್ತ್ರವನ್ನು ಪ್ರಯೋಗಿಸಿ. ಸೂರ್ಯನು ಮುಳುಗುವ ಮೊದಲು ಕರ್ಣನ ಶಿರಚ್ಛೇದನ ಮಾಡುವುದಾಗಿ ಪ್ರತಿಜ್ಞೆ ನನ್ನದು. ನಮ್ಮಣ್ಣನಾದಂತಹ ಯುಧಿಷ್ಠಿರ ನಮ್ಮ ನಿರೀಕ್ಷೆಯಲ್ಲಿರಬಹುದಾಗಿದೆ. ಈ ವಾರ್ತೆಯನ್ನು ತಿಳಿಸುವುದರೊಂದಿಗೆ ಅವನಿಗೆ ಸಮಾಧಾನವಾಗುವಂತೆ ನೀನು ಹೇಳಬೇಕು. ಆಗಲಿ. ಮಂಗಳಕರವಾದಂತಹ ಈ ಹೊತ್ತಿನಲ್ಲಿ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಗೀತೆಯನ್ನು ಹಾಡು. ಧನ್ಯವಾದ. ಶ್ರೀ